ರಾಜ್ಯದಲ್ಲಿ ಉಂಟಾದ ಭೀಕರ ಪ್ರವಾಹ ಹಾಗೂ ಬರ ಸಂತ್ರಸ್ತರ ನೆರವಿಗೆ ಸ್ಪಂದನೆ ನೀಡದ ರಾಷ್ಟ್ರೀಯ ಪ್ರಾಕೃತಿಕ ವಿಕೋಪ ಮತ್ತು ರಾಜ್ಯ ಪ್ರಾಕೃತಿಕ ವಿಕೋಪ ಕಾಯ್ದೆ ನಿಯಮಗಳನ್ನು ಬದಲಾಯಿಸಬೇಕು. ಜನತೆಗೆ ಭಿಕ್ಷೆ ಬೇಕಾಗಿಲ್ಲ. ರಾಜ್ಯದ ವಿಕೋಪವನ್ನು ರಾಷ್ಟ್ರೀಯ ವಿಪತ್ತು ಎಂದು ಘೋಷಣೆ ಮಾಡಿ ಸರ್ಕಾರಗಳಿಂದ ಸಮರ್ಪಕವಾದ ಪರಿಹಾರ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಬಡಗಲಾಪುರ ನಾಗೇಂದ್ರ ಆಗ್ರಹಿಸಿದ್ದಾರೆ. ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು 108 ವರ್ಷಗಳ ನಂತರ ರಾಜ್ಯದಲ್ಲಿ ಭೀಕರ ಪ್ರವಾಹ ಉಂಟಾಗಿದೆ. ಜನಜೀವನ ಅಸ್ತವ್ಯಸ್ತವಾಗಿ ಜನತೆ ಬೀದಿಗೆ ಬಿದ್ದಿದ್ದಾರೆ. ಆದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿವೆ. ಸಂತ್ರಸ್ತರಿಗೆ ಪರಿಹಾರ ನೀಡುವಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಪ್ರಾಕೃತಿಕ ವಿಕೋಪ ನಿಯಮ ಅವಾಸ್ತವಿಕ ನಿಲುವು ಹೊಂದಿದೆ. ಇದರಿಂದ ಸಂತ್ರಸ್ತ ಜನತೆಗೆ ನ್ಯಾಯ ನೀಡಲಾಗುತ್ತಿಲ್ಲ ಎಂದವರು ಹೇಳಿದರು. ಚುನಾವಣೆಗೆ ಪೂರ್ವ ಭರಪೂರ ಆಶ್ವಾಸನೆಗಳನ್ನು ನೀಡಿದ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬಂದರೂ ಇಲ್ಲಿನ ಜನತೆಯ ಸಮಸ್ಯೆಗಳ ಬಗ್ಗೆ ಕನಿಷ್ಠ ಅರ್ಧ ದಿನ ವೈಮಾನಿಕ ಸಮೀಕ್ಷೆ ನಡೆಸಲು ಮುಂದಾಗಿಲ್ಲ. ಇದರಿಂದಾಗಿ ಮೋದಿ ಅವರ ಹೃದಯ ಮಿಡಿತ ಅಂತರಂಗದ ಬಗ್ಗೆ ಅನುಮಾನ ಪಡುವಂತಾಗಿದೆ. ಅವರ ವರ್ತನೆ ನಾಗರಿಕವಾದ ಲಕ್ಷಣವಲ್ಲ ಎಂದು ಅವರು ದೂರಿದರು. ಈಗ ಪ್ರತಿಯೊಂದು ಗಿಡಕ್ಕೂ ಜೀವ ಇರ್ತದೆ. ಆ ಜೀವ ಇರುವಂತ ವ್ಯವಸ್ಥೆಯಲ್ಲಿ ಜೀವ ನಡೆಸ್ತಾ ಇರಬೇಕು. ಅಂಥದ್ರಲ್ಲಿ ಮನೆಯಲ್ಲೂ ಕಳ್ಕೊಂಡಂಥ ಜೀವಗಳೇ ಅಷ್ಟೊಂದು ಕಳ್ಕೊಂಡಾಗ ಅವ್ರ ಪರಿಸ್ಥಿತಿ ಏನಾಗ್ಬೋದು ಎತ್ತಾಗ್ಬೋದು ಅನ್ನುವಂಥ ಯೋಚನೆಗಳು ಇಲ್ಲ. ಇವಾಗ ತಾತ್ಕಾಲಿಕ ಪರಿಹಾರ ಅಂತ ಅನ್ನುವಂಥ ಒಂದು ಈ ತಾತ್ಕಾಲಿಕ ವ್ಯವಸ್ಥೆ ಅದ, ಇದು ಸುಧಾ ನಾವು ಅದು ಖಂಡಿಸ್ಬೇಕಾಗಿದೆ. ಅದಕ್ಕೋಸ್ಕರ ಮೊನ್ನೆ ಉತ್ತರ ಕರ್ನಾಟಕದಲ್ಲಿ ಅವ್ರ ಅನಿಸಿಕೆ ಏನು, ಆ 10,000 ರೂಪಾಯಿ ತಗೊಳ್ಳೋಕ್ಕೂ ಲಂಚ ಕೊಟ್ಟು ತಗೊಳ್ಳುವಂತ ಎಲ್ಲ ನಿಮ್ಮ ಇದರಲ್ಲೇ ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ. ರೈತರ ಹಾಗೂ ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡುತ್ತಿರುವ ಎಲ್ಲ ಸಂಘಟನೆಗಳ ಒಗ್ಗೂಡುವಿಕೆಯಿಂದ ರಾಜ್ಯದ ನೆರೆ ಮತ್ತು ಬರ ಸಂತ್ರಸ್ತರ ಬಗೆಗಿನ ಜನತೆಯ ಸಮಸ್ಯೆಗಳನ್ನು ಸಮಗ್ರವಾಗಿ ವರದಿ ತಯಾರಿಸಿ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಸಮರ್ಪಿಸಲಾಗುವುದು. ಅದಕ್ಕೂ ಮೊದಲು ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಈಗಾಗಲೇ ರಾಜ್ಯದ ಎಲ್ಲಾ ಕಡೆಗಳಿಗೆ ತಂಡಗಳನ್ನು ಕಳುಹಿಸಲಾಗಿದೆ. ಸೆಪ್ಟೆಂಬರ್ 10ರಂದು ಮೈಸೂರಿನಲ್ಲಿ ದಕ್ಷಿಣ ಕರ್ನಾಟಕ 9 ಜಿಲ್ಲೆಗಳ ವರದಿಯ ಬಗ್ಗೆ ಚರ್ಚೆ ನಡೆಸಲಾಗುವುದು. ಸೆಪ್ಟೆಂಬರ್ 15ರಂದು ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಭಾಗದ ನೆರೆ ಸಂತ್ರಸ್ತ ರೈತರ ಸಮಾವೇಶ ಬಾಗಲಕೋಟೆಯಲ್ಲಿ ನಡೆಯಲಿದ್ದು, ಅದರಲ್ಲಿ ಕೇಂದ್ರ ಸರ್ಕಾರದ ನೀತಿಯನ್ನ ಖಂಡಿಸಲಾಗುವುದು. ರೈತರ ಹಕ್ಕೊತ್ತಾಯ ಮಂಡಿಸಲಾಗುವುದೆಂದು ತಿಳಿಸಿದರು. ಅದಕ್ಕೆ ಇಂಥ ರಾಷ್ಟ್ರೀಯ ವಿಪತ್ತು ಘೋಷಣೆ ಮಾಡೋದು. ನಮ್ಮ ಭಿಕ್ಷೆ ರೀತಿ ಪರಿಹಾರ ಬೇಡ. ದೇಶಕ್ಕೆ ಅನ್ನ ಹಾಕಿರೋರು ನೊಂದೋರು ಇವತ್ತು ಬೀದಿ ಬಿದ್ದಿರೋಂಥವ್ರು, ಬೆವರು ಸುರಿಸಿ ಈ ಸಮಾಜ ಕಟ್ಟಿರೋಂಥವ್ರು, ಅವ್ರ ಬದುಕು ಹಾಳಾಗಿದ್ದಾಗ, ನಶಿಸಿ ಹೋಗ್ತಿದ್ದಾಗ ಅವರ ಬದುಕಿಗೆ ಪುನರ್ ಸಂಘರ್ಷಕ್ಕೆ ಪುನರ್ಚೇತನೆ ಮಾಡೋಕ್ಕೆ ಕೇಂದ್ರ ಇದನ್ನ ರಾಷ್ಟ್ರೀಯ ವಿಪತ್ತು ಅಂತಲೇ ಘೋಷಣೆ ಮಾಡಿ ಎಲ್ಲ ರೀತಿ ನೆರವು ನೋಡಬೇಕು ಅನ್ನೋದನ್ನು ನೋಡ್ತಾರೆ. ಈ ನಿಟ್ಟಿನಲ್ಲಿ ನಾವು ಉತ್ತರ ಮತ್ತು ಹೈದರಾಬಾದ್ ಕರ್ನಾಟಕದ ಸಂತ್ರಸ್ತರ ಬಹಿರಂಗ ಅಧಿವೇಶನವನ್ನ ಇದೇ ತಿಂಗಳು 15 ಬಾಗಲಕೋಟೆ ನಡೆಸಿದ್ವಿ. ಅದು ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದ ಸಂತ್ರಸ್ತ ಜಿಲ್ಲೆಯ ಬಹಿರಂಗ ಅಧಿವೇಶನ ಮಾಡ್ತಿದ್ವಿ. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷರಾದ ಎಂ ರಾಮು ಚನ್ನಪಟ್ಟಣ, ಜಿಟಿ ರಾಮಸ್ವಾಮಿ, ರಾಜ್ಯ ಕಾರ್ಯದರ್ಶಿ ರವಿಕಿರಣ ಪುಣಚ, ಬೆಳ್ತಂಗಡಿ ತಾಲೂಕು ಉಪಾಧ್ಯಕ್ಷ ಸುಧಾಕರ್ ಜೈನ್ ಹಾಜರಿದ್ದರು. ಅನಿಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.